ಬಂಟ್ವಾಳ ತಾಲೂಕು ನೆಟ್ಲಮುಡ್ನೂರು ಗ್ರಾಮದ ಏಮಾಜೆ ಪರಿಸರದಲ್ಲಿ ಕೆಲ ದಿನಗಳ ಹಿಂದೆ 3 ಮನೆಗಳಿಂದ ಒಂದೇ ದಿನ 6 ಜಾನುವಾರುಗಳು ಕಳವಾಗಿರುವ ಪ್ರದೇಶಕ್ಕೆ ಶಾಸಕ ರಾಜೇಶ್ ನಾಯ್ಕ ಉಳೆಪಾಡಿಗುತ್ತು ಅವರು ಭೇಟಿ ನೀಡಿ ಜಾನುವಾರುಗಳ ಮಾಲಕರ ಮನೆಗಳಿಗೆ ತೆರಳಿ ಅಹವಾಲನ್ನು ಆಲಿಸಿದರು. ದಾಮೋದರ ಏಮಾಜೆ, ಹೊನ್ನಮ್ಮ, ಪೂವಪ್ಪ ಅವರ ಮನೆಯ ದನಗಳನ್ನು ಒಂದೇ ದಿನ ಕಳವು ಮಾಡಲಾಗಿದ್ದು, ಈ ಬಗ್ಗೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದನಗಳನ್ನು ಸಾಕಿ ಹೈನುಗಾರಿಕೆಯಿಂದ ಬರುವ ಆದಾಯದಿಂದಲೇ ಜೀವನ ಸಾಗಿಸುವ ಬಡ ಕುಟುಂಬಗಳ ದನಗಳನ್ನು ಕಳವು ಮಾಡಿದ ಘಟನೆ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ ಶಾಸಕರು ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಹಾಗೂ ಇಂತಹ ಪ್ರಕರಣಗಳು ಮರುಕಳಿಸದಂತೆ ಹೆಚ್ಚಿನ ಕ್ರಮ ಕೈಗೊಳ್ಳುವಂತೆ ಸ್ಥಳಕ್ಕೆ ಬಂದಿದ್ದ ವಿಟ್ಲ ಪೊಲೀಸ್ ನಿರೀಕ್ಷಕ ಎಚ್ ನಾಗರಾಜ್ ಅವರಿಗೆ ಸೂಚನೆಯನ್ನ ನೀಡಿದ್ದಾರೆ. ಈ ಸಂದರ್ಭ ಪ್ರಮುಖರಾದ ತನಿಯಪ್ಪ ಗೌಡ, ಅಶೋಕ್ ರೈ, ರಾಧಾಕೃಷ್ಣ ಅಡ್ಯಂತಾಯ, ಸುರೇಶ್ ಭಟ್ ಇಟ್ಕಿದು, ನರಸಿಂಹಮಾಣಿ, ಜಗದೀಶ್, ನೀಲಯ್ಯ ಮೊದಲಾದವರು ಉಪಸ್ಥಿತರಿದ್ದರು. ಅದೇ ಮಾಡುವರಿಲ್ವಾ ಪಂಚವಾಡ್ದು ಪೆತ್ತಲೆನು ಸಾಂಕೊಡು ಗಿಂಜೆ ಪೆತ್ತ ಸಾಂಕೊಡು ಮುರಣ್ಣ ಬೇಲೆ ವರ್ಷದ ಜನ ಚೆಲ್ಲೆಲ್ಲ ಬೇಲೆ ಅಂತ ಉಂಟಲ್ಲ ಪಂಚಿ ಅಲ್ಲೇ ತೂಕ ಯಾಂದದೆಲ್ಲ ಇಟ್ಟು ವ್ಯವಸ್ಥೆ ಮಾಡ್ಕೊ ಸ್ಕೂಟರ್ ಬಸ್ ಮಾತಾಡ್ತಾ ಪಂಡೊಂದಿಲ್ಲ ಸುದ್ದಿತ್ತು ಅದೇ ಕಂಪ್ಲೇಂಟ್ ಕೊಡು ನೀವು ಬೆತ್ತಜ್ಜಿ ಬೆತ್ತಜ್ಜಿ ಮಂಡ ಅದೇ ಈರೆಂಚ ಕೊರಿಯರ್ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡು ಕಂಪ್ಲೇಂಟ್ ಕೊಡ್ತೀನಿ ಅದು ಬತ್ತಿ ಬೊಕ್ಕ ಸ್ಟೇಷನ್ ಹೋಗಿ ಕೊರ ಬೊಕ್ಕ ತುಕ್ಕ ಇಂಕೊಂಡಾಗ ಅಂತಾರೆ ಸಾಲ ಮತ್ತೆ ಗುಂಪು ಇಷ್ಟೇ ಸಾಲ ಹಾಡ್ತೇನೆ ಇಂಜೆಕ್ಷನ್ ಸಮೇತ ಬಂದಿರ ಹಾಕ್ತೇನೆ.